ಸರ್ಕಾರಿ ಜಾಗವಾಗಿದ್ದರೂ ಪರಿಶಿಷ್ಟ ಪಂಗಡದ ಮಹಿಳೆಯೋರ್ವರಿಗೆ ಮನೆಗೆ ತೆರಳಲು ರಸ್ತೆ ಮಾಡಿಕೊಡದೆ ಆಡಳಿತ ವ್ಯವಸ್ಥೆಯು ನಿರ್ಲಕ್ಷ್ಯ ವಹಿಸಿದೆ. 15 ದಿನಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ನ್ಯಾಯ ಕೊಡದಿದ್ದರೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿ ರಸ್ತೆ ನಿರ್ಮಾಣ ಮಾಡುತ್ತೇವೆ. ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಆಡಳಿತ ವ್ಯವಸ್ಥೆಯೇ ಹೊಣೆಯಾಗುತ್ತದೆ ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ ಎಚ್ಚರಿಸಿದ್ದಾರೆ. ಶನಿವಾರ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಟ್ವಾಳ ತಾಲೂಕು ಕಡೇಶಿವಾಲಯ ಗ್ರಾಮದ ನೀರಕಜಿ ಎಂಬಲ್ಲಿ ವಾಸ್ತವ್ಯ ಹೊಂದಿರುವ ಚೆನ್ನಪ್ಪ ಎಂಬವರ ಪತ್ನಿ ಸರ್ವೆ ನಂಬರ್ 98/2A 1.98 ಎಕರೆ ಜಮೀನನ್ನು ಹೊಂದಿದ್ದಾರೆ. ಇದು 1970-71 ದರ್ಖಾಸ್ತಿನಲ್ಲಿ ಮಂಜೂರಾದ ಜಾಗವಾಗಿದ್ದು 25 ವರ್ಷಗಳ ಹಿಂದೆ ಮನೆ ಕಟ್ಟಿದ್ದಾರೆ. ಇವರ ಮನೆಗೆ ಬರುವಲ್ಲಿ 0.46 ಎಕರೆ ಸರ್ಕಾರಿ ಜಮೀನಿದ್ದು ಸರ್ಕಾರಿ ಜಾಗವಾಗಿದ್ದರೂ ಮನೆಗೆ ಹೋಗಲು ರಸ್ತೆ ನಿರ್ಮಾಣ ಮಾಡಲು ಅವಕಾಶವನ್ನು ನೀಡದೆ ಅನಧಿಕೃತವಾಗಿ ಸ್ವಾಧೀನ ಮಾಡಲಾಗಿದೆ. ಮೀನಾಕ್ಷಿ ಅವರ ಮನೆಗೆ ಹೋಗಲು ಸಂಪರ್ಕ ರಸ್ತೆ ಇಲ್ಲವಾಗಿದ್ದು ಜಮೀನಿನ ಆಸುಪಾಸಿನವರಾದ ಪದ್ಮನಾಭ ರೈ ಎಂಬವರು ರಸ್ತೆ ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ. ಕಾಲುದಾರಿ ಮಾತ್ರ ಇರುವುದರಿಂದ ಮೀನಾಕ್ಷಿ ಅವರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದು ಅನಾರೋಗ್ಯ ಸಮಯದಲ್ಲಿ ಆಸ್ಪತ್ರೆಗೆ ತೆರಳಲು ಅಸಾಧ್ಯವಾಗಿದೆ. ಮೀನಾಕ್ಷಿ ಅವರ ಪತಿ 9 ತಿಂಗಳ ಹಿಂದೆ ಮೃತಪಟ್ಟಿದ್ದು ಪುತ್ರ ಅಕ್ಷಯ್ ಎಂಬವರು ಮರದಿಂದ ಬಿದ್ದು ಕೆಲಸ ಮಾಡಲು ಅಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಎಸಿ, ತಹಶೀಲ್ದಾರ್, ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಿದರೂ ಈ ಪರಿಶಿಷ್ಟ ಪಂಗಡದ ಅಸಹಾಯಕ ಕುಟುಂಬಕ್ಕೆ ನ್ಯಾಯ ಒದಗಿಸಿಲ್ಲ. ಈ ಕಾರಣದಿಂದ ರಸ್ತೆ ನಿರ್ಮಿಸಿ ನ್ಯಾಯ ದೊರಕಿಸದೇ ಇದ್ದಲ್ಲಿ ಉಗ್ರ ಪ್ರತಿಭಟನೆ ಅನಿವಾರ್ಯವಾಗಲಿದೆ ಎಂದು ಹೇಳಿದರು. ಅವರ ಕಡೇಶಿವಾಲಯದಲ್ಲಿ ಅವರಿಗೆ ಒಂದು ದಾರಿ 250 ಮೀಟರ್ ಬಹಳ ತೊಂದರೆ ಇದೆ. ಅದರಲ್ಲಿ ಬೇರೆ ವರ್ಗದಲ್ಲಿ ಎನ್ನುವಂಥ 46 ಸೆಂಟು ಸರ್ಕಾರಿ ಜಾಗ ಇದೆ. ಸರ್ಕಾರಿ ಜಾಗ ಇದ್ದು ಅವರು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿದ್ದಾರೆ, ದೊಡ್ಡ RCC ಮನೆ ಕಟ್ಟಿದ್ದಾರೆ. ಮತ್ತು ಅದಲ್ಲದೆ ಅವರೊಂದು ಅದು ಅಡಿಕೆ ಗಿಡ ಅದೆಲ್ಲ ನಟ್ಟಿದ್ದಾರೆ. ಆದರೂ ಒಂದು ಬಡವರು 10 ಸಾಲಿಗೆ ಹೇಳಿದ್ರು, ಇವರಿಗೆ ಯಾವುದೇ ಒಂದು ಕಾನೂನು ಇಲ್ಲದೆ ಪೊಲೀಸ್ ಇಲಾಖೆಗೆ ಏನು ಇಲ್ಲದೆ ಅವರು ನೀವು ಕೋರ್ಟಲ್ಲಿ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಬಹುಶಃ ಮೊನ್ನೆ ಇತ್ತೀಚೆಗೆ ಇವರ ತಂದೆ ಅವರಿಗೆ ಸ್ವಲ್ಪ ಒಂದು ಕೃಷಿ ಉಂಟು. ಆ ಕೃಷಿಗೆ ಏನು ಬೇಕು ಅಂತ ಅವರು ಬೋರು ತರಬೇಕು, ಬೋರು ಹಾಕ್ಲಿಕ್ಕೆ ಅಂತೇಳಿ ಅವರು ದಾರಿ ವ್ಯವಸ್ಥೆ ಇಲ್ಲ. ಅವರ ಹತ್ರ ಬೇಡಿಕೆ ಉಂಟು, ನಮ್ಮ ಏನಾದರೂ ಒಂದು ಮಾಡಿ ಅಂತ ಬೋರಿನ ವ್ಯವಸ್ಥೆ ಮಾಡಿ ಅಂತೇಳಿ ಮತ್ತೆ ಬೇಕಾದ್ರೆ ದಾರಿ ಮುಚ್ಚಿಕೊಳ್ಳಿ ಅಂತ ಹೇಳಿದ್ರು. ಆದರೂ ಇವರು ಯಾವುದೇ ಒಂದು ಇದಕ್ಕೆ ಬೇಕಾದರೆ ನಾವು ಕೊಡುವುದಿಲ್ಲ, ನಿಮ್ಗೆ ತಾಯಿ ಅಂತ ಹೇಳುವ ಪರಿಸ್ಥಿತಿ ಈಗ. ಮೂಲಸೌಕರ್ಯ ಅಂದರೆ ಸರ್ಕಾರ ಮೂಲಸೌಕರ್ಯ ಅಂದರೆ ಒಂದು ದಾರಿ, ಒಂದು ವಿದ್ಯುತ್, ಒಂದು ನೀರು, ಇದಕ್ಕೆ ಒಂದು ಕಾನೂನು ಇಲ್ಲ ಅಂತ ಹೇಳಿದ್ರು. ಯಾವುದೇ ಒಂದು ರಾಜಕೀಯದವರು ಯಾವುದೇ ಒಂದು ಇಲಾಖೆ ಆದರೂ ಎಷ್ಟು ಸಲ 2015ರಲ್ಲಿ ಇವರು ಮನವಿ ಕೊಟ್ಟಿದ್ದಾರೆ. ಇಲ್ಲಿಗೆ ಪಂಚಾಯತಿ ಅಂದರೆ ಅಭಿವೃದ್ಧಿ, ಪಂಚಾಯತಿಯವರೆಂದರೆ ಅಭಿವೃದ್ಧಿ ಮಾಡುವವರು. ಈ ಪಂಚಾಯತಿಯವರು ನಿದ್ದೆ ಮಾಡ್ತಿದ್ದಾರೆ. ಅವರಿಗೆ ಎಷ್ಟು ಸಲ 2015 ಇವರು 1971 ವಿಷಯದಲ್ಲಿ ಇದು ದರ್ಖಾಸ್ತು ಮಂಜೂರಾಗಿದೆ. ಅದರಿಂದ ಮತ್ತೆ ಇವರಿಗೆಲ್ಲ ಆದ್ದು 71 ವಿಷಯದಲ್ಲಿ ಆದರೂ 2015ಕ್ಕೆ ಇವರು ನಮಗೆ ಅದು ದಾರಿ ಬೇಕು ಸರ್ ಅಂತೇಳಿ ಪಂಚಾಯತಿ PDO ಅಭಿವೃದ್ಧಿ ಅಧಿಕಾರಿ ಅವ್ರ ಕೊಟ್ಟರು. ಅಭಿವೃದ್ಧಿ ಅಧಿಕಾರಿಯವರು ಬಂದು ಸಹ ನೋಡಲಿಲ್ಲ. ಯಾಕೆ ಗೊತ್ತಂದ್ರೆ ದೊಡ್ಡವರ ಅವರು ಚೇಲರಾಗಿ ಅವರು ಇದ್ದಾರೆ ಅಭಿವೃದ್ಧಿ ಅಧಿಕಾರಿ ಎಲ್ಲರೂ. ಇವರು ಮನೆ ಕಟ್ಟಿ 23 ವರ್ಷ ಆಯಿತು. 23 ವರ್ಷದಿಂದ ವರ್ಷಕ್ಕೆ 250-260 ರೂಪಾಯಿ ಅವರು ಮನೆ ತೆರಿಗೆ ಕಟ್ತಾ ಇದ್ದಾರೆ. ಆದರೆ ಇಷ್ಟು ವರ್ಷ ಆದರೂ 2025 ಆದರೂ ಅವರಿಗೆ ಒಂದು ಮೂಲ ಸೌಕರ್ಯ ಇಲ್ಲ ಅಂತ ಹೇಳಿದರೆ ನೀರು ಕುಡಿಯಲಿಕ್ಕಿಲ್ಲ. ಅದೇ ಟೆನ್ಷನ್ನಿಂದ ಅವರ ತಂದೆ ಚಂದಪ್ಪ ನಾಯ್ಕರವರು ತೀರಿ ಹೋದರು. ಅವರು ತೀರಿ ಹೋಗಿ 9 ತಿಂಗಳಾಯಿತು. ಬಹುಶಃ ಅವರ ಮಗ ಅಕ್ಷಯ್ ಅಂತೇಳಿ ಮರದಲ್ಲಿ ಅಲ್ಲಿ ಕೆಲಸ ಅಡಿಕೆ ಮರ ತೆಗೆಯುವಾಗ ಅವ ಬಿದ್ದು 3 ವರ್ಷ ಆಯಿತು. ಅವನಿಗೆ ಈಗ ಸಹ ಡಿಸ್ಕ್ ಪ್ರಾಬ್ಲಮ್, ಈಗ ಸಹ ಅವನಿಗೆ ದುಡಿಲಿಕ್ಕೆ ಆಗುತ್ತಿಲ್ಲ. ಮೊನ್ನೆ ಇತ್ತೀಚೆಗೆ ಇವರ ತಾಯಿ ಮೀನಾಕ್ಷಿಯವರು ಅವರು ಅದೇ ತಂದೆ ತೀರಿ ಹೋದರು ಅಂತೇಳಿ, ಅವರ ಗಂಡ ತೀರಿ ಹೋದರು ಅಂತೇಳಿ ಅವರು ಟೆನ್ಷನ್ನಲ್ಲಿ ಯಾವಾಗಲೂ ಟೆನ್ಷನ್ ಇದ್ದರು. BP ಲೋ ಆಗಿ ಅವರನ್ನು ಹಾಸ್ಪಿಟಲ್ ಅಲ್ಲಿ ಒಟ್ಟಿಗೆ ಒತ್ತಿ ಹೋಗಿದೆ ಅಂತ. ಅದರ ಕೆಲಸಕ್ಕೆ 4-5 ಜನ ಇದ್ದರು. ಆ ಕೆಲಸಕ್ಕೆ ಜನ ಇದ್ದವರು ಅವರು BP ಲೋ ಆಗಿ ಅವರು ಏನು ಮಾಡಿದ್ರು, ಒಂದು ಸೈಡ್ ಎಫೆಕ್ಟ್ ಆಯಿತು. ಸೈಡ್ ಎಫೆಕ್ಟ್ ಅಂದರೆ ಯಾವುದಾದ್ರೂ ಆಂಬುಲೆನ್ಸ್ ಯಾವುದಾದ್ರು ಹೊತ್ಕೊಂಡು ಹೋಗುತ್ತೆ 250 ಮೀಟರ್ ನಡ್ಕೊಂಡು ಹೋಗಬೇಕು. ಆ ಪರಿಸ್ಥಿತಿ ನಮ್ಮ ಹತ್ರ ನನ್ನ ಫೋಟೋ ಇದೆ ನೋಡಿ. ಈ ಶೋಚನೀಯ ವಿಷಯ ಅಂತ ನೋಡಿ, ದಾರಿ ನೋಡಿ ನೀವು ಬೇಕಾದ್ರೆ. ಅದೇ ಹೇಳಲು ನಾನು ಯಾವ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ ಯಾವ ಮುಖ್ಯಮಂತ್ರಿ ಯಾರಾದರೂ CM ಬಂದರೆ ಅಚ್ಚೇ ದಿನ ಅಂತ ಯಾರಿಗೆ ಬರ್ತದೆ?
ಪರಿಶ್ರಮ ಜಾತಿ ಪರಿಶ್ರಮಗಳಲ್ಲ, ಬಾಕಿ ವರ್ಗದವರಿಗೆ ತಿಳುವಳಿಕೆ ಇಲ್ಲದವರಿಗೆ ಬರ್ತದೆ. ಪಾಪ ಯಾರ ಹತ್ರ ಹೋಗ್ಲಿ, ಓಟಿಗಾಗಿ ಮಾತ್ರ ಬರ್ತಾರೆ ಇವರು. ನಮಗೆ ಓಟು ಕೊಟ್ಟು ದಯಮಾಡಿ ಓಟಿ, ಆದ್ರೆ ಇವನಿಗೆ ರಸ್ತೆ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ಅನೀಶ್, V4 ನ್ಯೂಸ್, ಪುತ್ತೂರು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.